ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆಯೊಂದಕ್ಕೆ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದ್ದು, ಪರಿಣಾಮವಾಗಿ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಅಪಾರ ನಷ್ಟ ಸಂಭವಿಸಿದೆ. ಬ್ಯಾಡರಹಳ್ಳಿ ಗ್ರಾಮದ ನಿವಾಸಿ ಭಾಗ್ಯಮ್ಮನವರು ಹಾಗೂ ಕುಟುಂಬಸ್ಥರು ಶನಿವಾರ ಮಸ್ಕಲ್ಮಟ್ಟಿ ಗ್ರಾಮದಲ್ಲಿನ ಮಗಳ ಮನೆಗೆ ಮೊಮ್ಮಗಳ ನಾಮಕರಣದ ಶುಭ ಕಾರ್ಯಕ್ಕೆ ತೆರಳಿದಾಗ ಈ ದುರ್ಘಟನೆ ನಡೆದಿದ್ದು, ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಹೋಗಿದ್ದು, ಸುಮಾರು 8 ಲಕ್ಷ ಬೆಲೆ ಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ ಎನ್ನಲಾಗಿದೆ. ಘಟನೆ ಹಿನ್ನೆಲೆಯಲ್ಲಿ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸರ್ಕಾರದಿಂದ ಆದಷ್ಟು ಬೇಗ ಪರಿಹಾರ ಒದಗಿಸುವುದಾಗಿ ತಿಳಿಸಿದರು. ಇನ್ನು ಸಂತ್ರಸ್ತ ಮಹಿಳೆ ಕೂಲಿ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದಾರೆ. ಅವರ ಕುಟುಂಬ ಈ ಘಟನೆಯಿಂದ ತೀವ್ರವಾಗಿ ನಷ್ಟಕ್ಕೊಳಗಾಗಿದ್ದು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಈ ಕುಟುಂಬಕ್ಕೆ ತಕ್ಷಣವೇ ಪರಿಹಾರ ಒದಗಿಸುವ ಮೂಲಕ ಅವರಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡಬೇಕು ಎಂದು ಸ್ಥಳೀಯ ಮುಖಂಡರು ಸರ್ಕಾರವನ್ನು ಇದೇ ವೇಳೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನೇತ್ರಾವತಿ ಅರುಣ್ ಕುಮಾರ್, ರವೀಶ್, ರಶ್ಮಿ ಮಂಜುನಾಥ್, ಹನುಮಂತರಾಯಪ್ಪ, ವರದರಾಜ್, ಕೃಷ್ಣಮೂರ್ತಿ, ಶಿವಮೂರ್ತಿ, ಹನುಮಂತರಾಯ, ಪಾಂಡುರಂಗಪ್ಪ, ಓಬಳೇಶ್ ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದರು. ಯಾವ್ಯಾವ್ದು ಜಮೀನಾಗ್ಲಿ ಮತ್ತೊಂದಾಗ್ಲಿ ಏನು ಇರೋದಿಲ್ಲ. ಅವರು ಕೂಲಿಯಿಂದ ಚಾಪೆ ಹಣದ ಜೀವನ ಮಾಡ್ತಕ್ಕಂಥ ಜನ, ಮಕ್ಕಳು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಮೊಮ್ಮಕ್ಕಳು ಸಾಕಣ ಏನಿದೆ. ಈಗ ಸಂತ್ರಸ್ತೆಗೆ ಭಾರಿ ಜೀವನ ದುಸ್ಥಿತಿಯಲ್ಲಿದೆ. ಸುಮಾರು ಒಂದು 4-5 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಬಟ್ಟೆ ಇಲ್ಲ, ಹಾಸಿಗೆ ಇಲ್ಲ, ಲೋಟ ಇಲ್ಲ, ಏನು ಇಲ್ಲ. ದಯವಿಟ್ಟು ಸರ್ಕಾರ ಇದರ ಈ ಕಡೆ ಗಮನ ಹರಿಸಿ ಸರ್ಕಾರದ ಬಲತನ ನಮ್ಮ ಎಲ್ಲ ಗ್ರಾಮದ ಸಮ್ಮುಖದಲ್ಲಿ ಅವ್ರಿಗೆ ಸರ್ಕಾರ ಬಲ ಸಹಾಯ ಮಾಡ್ಬೇಕಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವ್ರ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ಅವರು ಸದಸ್ಯರು ಬ್ಯಾಡರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಹನುಮಂತರಾಯ. ಈ ಭಾಗದಲ್ಲಿ ಗುಡಿಸಲಿಂದ ವಾಸ ಮಾಡ್ತಿರ್ತಾರೆ. ತುಂಬ ಕಡುಬಡವರಾಗಿರ್ತಾರೆ ಇವರು. ಇವ್ರ ಜೀವನ ಕೇವಲ ಯಾವುದೋ ಜಮೀನಿಲ್ಲದೆ ಚಾಪೆ ಹಿಡಿದು ಜೀವನ ಮಾಡ್ತಿರ್ತಾರೆ. ಆಕಸ್ಮಿಕವಾಗಿ ನಿನ್ನೆ ಸಂಜೆ ಇವರು ಮಗಳ ಮನೆಗೆ ಹೋಗಿದ್ದಾಗ ಆಕಸ್ಮಿಕವಾಗಿ ಈ ಥರ ಬೆಂಕಿ ತಾಗಿ ಸಂಪೂರ್ಣವಾಗಿ ಎಲ್ಲ ಭಸ್ಮಾಗಿದೆ. ಅವ್ರ ಮನೆಯಲ್ಲಿ ಟಿವಿ ಆಗಲಿ, ದಿನಬಳಕೆ ವಸ್ತುಗಳಾಗಲಿ, ಬಟ್ಟೆ, ಸುಮಾರು ದವಸ ಧಾನ್ಯಗಳು, ಸುಮಾರು ಸ್ವಲ್ಪ ಹಣನೂ ಇತ್ತು, ಎಲ್ಲ ಸುಟ್ಟು ಭಸ್ಮ ಆಗಿರೋದ್ರಿಂದ ಅವ್ರಿಗೆ ತುಂಬ ನಷ್ಟ ಆಗಿದೆ. ಸದ್ಯಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನೋ ಅಂತ ನಮ್ಮ ವೈಯಕ್ತಿಕವಾಗಿ ಅಧ್ಯಕ್ಷ ಹತ್ರ ನೇತ್ರಾವತಿ ಅರುಣ್ ಅವರು ವೈಯಕ್ತಿಕ ಸಹಾಯ ಮಾಡಿದ್ದಾರೆ. ನಮ್ಮ ಪಂಚಾಯತಿಯಿಂದ ಏನಾಗುತ್ತೋ ಅದನ್ನು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಮತ್ತು ದೊಡ್ಡದಾಗಿ ಸರ್ಕಾರ ಮಟ್ಟದಲ್ಲಿ ಇವ್ರಿಗೆ ಏನಾದರೂ ಒಂದು ಮನೆಯದಾಗಲಿ ನಮ್ಮ ಪಂಚಾಯತಿಯಿಂದ ವತಿಯಿಂದ ಕೊಡ್ತೀವಿ. ಅದು ಬಿಟ್ಟರೆ ಬೇರೆ ಈಗ ನಷ್ಟ ಆಗಿರ್ತಕ್ಕಂಥದ್ದನ್ನು ದೊಡ್ಡ ಮಟ್ಟದಲ್ಲಿ ಶಾಸಕರಾಗಲಿ ಇದಕ್ಕೆ ಸಂಬಂಧಪಟ್ಟವರು ವ್ಯಕ್ತಿಗಳಾಗಿ ಗಮನ ಹರಿಸಿ ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಇನ್ನೊಂದು, ನಾವು ಈಗ ತಾನೇ ಎಲ್ಲ ದರಾಧ್ಯಕ್ಷತೆಯಲ್ಲಿ ಎಲ್ಲ ಮೆಂಬರ್ಗಳೆಲ್ಲ ಸೇರ್ಕೊಂಡಿದ್ವಿ. ಇನ್ನೊಂದು ವಿಶೇಷ ಏನಂದರೆ, ಇವತ್ತು ಈ ಮನೆ ಸುಟ್ಟೋಗೈತೆ. ನಮ್ಮ ಅಧ್ಯಕ್ಷರು ತುರ್ತಾಗಿ ಬೆಳಗ್ಗೆ ಇವ್ರಿಗೆ ಮನೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಈ ಪಂಚಾಯತಿ ವತಿಯಿಂದ ಎಲ್ಲ ವತಿಯಿಂದ ಅಧ್ಯಕ್ಷರು ಸಲ್ಲಿಸ್ತಾ ಇದ್ದೀವಿ. ತಕ್ಷಣಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಭೇಟಿ ಕೊಟ್ಟು ನಮ್ಮ ಕೈಲಾದ ಮಟ್ಟಿಗೆ 5,000 ರೂಪಾಯಿ ವೈಯಕ್ತಿಕ ಸಹಾಯ ಮಾಡಿದರು. ಹಾಗೆ ಅಬ್ನೋಡ ಠಾಣೆ PSI ಅವರಿಗೆ ಸಹ ಕರೆ ಮಾಡಿದರೆ ಅವರೇ ತಕ್ಷಣಕ್ಕೆ ಸ್ಪಂದಿಸಿ ಏನೇನಾಗುತ್ತೆ ಅದನ್ನೆಲ್ಲ ರಿಪೋರ್ಟ್ ವರದಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವ್ರನ್ನ ಕರೆ ಮೂಲಕ ಸಂಪರ್ಕಿಸಿದಾಗ ಅವರು ಇವರಿಗೆ ಸಂತ್ರಸ್ತರಿಗೆ ಏನೇ ಅನುಕೂಲ ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ರಿ ಪಂಚಾಯತಿಯಿಂದ ಅಂತ ಅವರು ಕರೆ ಮೂಲಕ ಹೇಳಿದ್ದಾರೆ. ಹಾಗೆಯೇ ಪಂಚಾಯತಿ PA ಅವ್ರಿಗೂ ಸಹ ಕರೆ ಮಾಡಿದಾಗ ಅವರು ಸಹ ನಮಗೆ ಕೈಲಾದ ಮಟ್ಟಿಗೆ ನಮ್ಮ ಇಲಾಖೆಯಿಂದ ಏನೇನಾಗುತ್ತೆ ಅದನ್ನೆಲ್ಲ ಸಹಾಯ ಮಾಡಿರಿ ಅಂತ
ಅವ್ರನ್ನ ಆಪ್ತರನ್ನ ಇಲ್ಲಿ ಕಳಿಸಿ ಭೇಟಿ ಕೊಡ್ತಿದ್ದಾರೆ. ಹೀಗೆ ಹೆಚ್ಚಿನದಾಗಿ ಏನೇ ಎಲ್ಲ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸಹಕಾರದಿಂದ ಈ ಸಂತ್ರಸ್ತರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಮತ್ತು ತಹಶೀಲ್ದಾರ್ ಗಮನಕ್ಕೂ ತಂದು ಅವ್ರಿಗೆ ಏನು ಪರಿಹಾರ ಆಗಬೇಕೋ ಅದನ್ನು ಬೇಗ ಸಿಗೋ ವ್ಯವಸ್ಥೆಯನ್ನು ನಾವು ಹೋರಾಡ್ತೀವಿ. ದಯವಿಟ್ಟು ಫಸ್ಟು ಇದು ನಾವು ಸತಿ ತಹಶೀಲ್ದಾರ್ ಭೇಟಿ ಕೊಡಬೇಕು. ಮತ್ತು ಇಲ್ಲಿ ನಮ್ಮ MLA ಆಗ್ತಕ್ಕಂಥ ಪೂರ್ಣಿಮಾ ಶ್ರೀನಿವಾಸ್ ಅವರು ಬಂದು ಒಂದು ಭೇಟಿ ಕೊಟ್ಟು ಅವ್ರಿಗೆ ನೆಕ್ಸ್ಟು ಮನೆ ಇಲ್ಲ, ಮನೆಯನ್ನು ಮುಂಜಾನೆ ನೆಕ್ಸ್ಟು ಇವಾಗಾದರೂ ಮಾಡಿಕೊಡ್ಬೇಕು ಅಂತ ತಮ್ಮನ್ನು ಕೇಳ್ತೀವಿ. ಮಾನ್ಯ ಜನಪ್ರಿಯ ಶಾಸಕರಾದಂಥ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಕರೆ ಮಾಡೋ ಸಂದರ್ಭದಲ್ಲಿ ಅವರು ಫೋನು ತೆಗೆದ ಸಂದರ್ಭ ಅವ್ರು PA ಫೋನ್ ತೆಗೆದು ತಹಶೀಲ್ದಾರ್ ಕಡೆಯಿಂದ ನಮ್ಮ ಏನು ಸರ್ಕಾರದಿಂದ ಅವ್ರಿಗೆ ಏನು ಸವಲತ್ತು ಅನುದಾನ ಬರಬೇಕು ಅದನ್ನು ತ್ವರಿತಗತಿಯಲ್ಲಿ ಮಾಡಿಸ್ತೀನಿ ಅಂತ ಹೇಳಿ ಫೋನಿನ ಮುಖಾಂತರ ನಮಗೆ ಸದಸ್ಯರ ಸಮ್ಮುಖದಲ್ಲಿ ಫೋನ್ನಲ್ಲಿ ಅವರು ನಮಗೆ ಕರೆ ಮಾಡಿ ಹೇಳಿದರು. ಹಾಗೆ ಅವರಿಗೆ ತಹಶೀಲ್ದಾರ್ಗೂ ಸಮೇತ ನಾವು ಕರೆ ಮಾಡಿ ಬೇಗ ತ್ವರಿತಗತಿಯಲ್ಲಿ ಅವರಿಗೆ ಏನು ಸರ್ಕಾರದಿಂದ ಏನೇನು ಅವರಿಗೆ ಸೌಲಭ್ಯ ಸಿಗಬೇಕು ಅದನ್ನು ಮಾಡಿಸಂತ ಪ್ರಾಮಾಣಿಕವಾಗಿ ಮಾನ್ಯ ಪೂರ್ಣಿಮಾ ಶಾಸಕ PA ಆದಂಥ ನಿರಂಜನ್ ಅವರು ನಮ್ಮ ಸದಸ್ಯರಿಗೆಲ್ಲ ಕರೆ ಮೂಲಕ ತಿಳಿಸಿದ್ದಾರೆ. ಸರ್ಕಾರಕ್ಕೆ ಎಲ್ಲ ಊರಷ್ಟದು ಏನಂದ್ರೆ ಇಲ್ಲ ಹಿಡಿಯಕೊಂಡು ನೋಟ ಕೂಡ. ನಿಮ್ಮ ಹೆಸರು? ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಮನೆ ಅದಕ್ಕೇನಂದ್ರೆ ಇವ್ರಿಗೆ ಏನು ಅನಾಹುತ ಆಗಿಲ್ಲ, ಯಾವ್ದಾವ್ದು ಜಮೀನಾಗಲಿ ಮತ್ತೊಂದಾಗಲಿ ಏನು ಇರೋದಿಲ್ಲ. ಅವರು ಕೂಲಿಯಿಂದ ಚಾಪೆ ಹಣದ ಜೀವನ ಮಾಡ್ತಕ್ಕಂಥ ಜನ, ಮಕ್ಕಳು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಮೊಮ್ಮಕ್ಕಳು ಸಾಕಣ ಏನಿದೆ. ಈಗ ಸಂತ್ರಸ್ತೆಗೆ ಭಾರಿ ಜೀವನ ದುಸ್ಥಿತಿಯಲ್ಲಿದೆ. ಸುಮಾರು ಒಂದು 4-5 ಲಕ್ಷ ರೂಪಾಯಿ ನಷ್ಟ ಆಗಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.